ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಪ್ರತಿನಿತ್ಯ ಡಿಫ್ರೆಂಟ್ ರೆಸಿಪಿ, ವೆರೈಟಿ ರೆಸಿಪೀಸ್, ಟೇಸ್ಟಿ ರೆಸಿಪಿ. ಇವತ್ತು ಕೂಡ ಖಂಡಿತವಾಗ್ಲೂ ಡಿಫ್ರೆಂಟ್ ಆ್ಯಂಡ್ ಟೇಸ್ಟಿ ರೆಸಿಪಿ ಇರುತ್ತೆ. ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಅಕ್ಷತಾ ಅವರು. ಯಾವ ರೆಸಿಪಿ, ಬನ್ನಿ ಅವ್ರನ್ನೇ ಕೇಳೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ಅಕ್ಷತಾ. ನಮಸ್ತೆ. 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 ಸೊ ಏನು ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಅಲಸಂಡೆ ಬೀಜ ಮತ್ತು ಒಣ ಮೀನಿನ ಗಸಿ. ಅಲಸಂಡೆ ಬೀಜ ಹಾಗೂ ಒಣ ಮೀನಿನ ಗಸಿ. ಇದು ನಟ್ಸ್ ಆಸ್ ವೆಲ್ ಆಸ್ ಫಿಶ್, ಡ್ರೈ ಫಿಶ್? ಡ್ರೈ ಫಿಶ್. ಸೊ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದು ಕಡಲೆ ಬಲ್ಯಾರು ಚೆನ್ನಾಗಿರುತ್ತೆ ಆಯಿತಾ? ಕಡಲೆ ಮತ್ತು ಬಲ್ಯಾರು ಅದರದ್ದು ಸುಕ್ಕ ಮಾಡಿ, ಅಥವಾ ಅದು ಬಲ್ಯಾರಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ನನಗೂ ಗೊತ್ತಿಲ್ಲ, ಬಟ್ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಚೆನ್ನಾಗಿರುತ್ತಾ? ಅಲಸಂಡೆ ಮತ್ತು ಒಣ ಮೀನು ಚೆನ್ನಾಗಿರುತ್ತೆ. ಚೆನ್ನಾಗಿ ಬರುತ್ತೆ. ಸರಿ ಸರಿ, ಅಡುಗೆ ಏನೋ ಹೇಳ್ಕೊಡ್ತೀರಿ. ಹೌದು, ಇದು ಡಿಫ್ರೆಂಟ್ ರೆಸಿಪಿ. ಅದು ಕೂಡ ಸಾಂಪ್ರದಾಯಿಕವಾದಂಥ ಒಂದು ಅಡುಗೆನೇ ಅದು ಅಲ್ವಾ? ಹೌದು. ಸೊ ಅದು ಏನೋ ಹೇಳ್ಕೊಡ್ತಾ ಇದ್ದೀರಿ. ಸರಿ, ಏನು ಮಾಡ್ಕೊಳ್ತಾ ಇದ್ದೀರಿ ತಾವು? ಸೆಕೆಂಡ್ PU ಆಗಿ ಜಾಬಿಗೆ ಹೋಗ್ತೇನೆ. ಸೆಕೆಂಡ್ PUC ಮುಗಿಸಿ ಜಾಬ್ಗೆ ಹೋಗ್ತಾ ಇದ್ದೀರಿ. ಫರ್ದರ್ ಸ್ಟಡೀಸ್ ಬೇಡ ಅಂತನಾ? ಸೊ ಆಮೇಲೆ ಜಾಬೇ ಡೈರೆಕ್ಟ್ ಹಣ ಎಣಿಸೋದು. ಹಾಂ, ಸರಿ ಸರಿ. ಹಾಗಾದರೆ ಎಲ್ಲಿ ಜಾಬ್ಗೆ ಹೋಗ್ತಾ ಇದ್ದೀರಿ? ಬೈಕಂಪಾಡಿಯಲ್ಲಿ. ವೆರಿ ನೈಸ್. ಸೊ ಅದ್ರ ಜೊತೆಗೇನೆ ಓದು ಕೂಡ ಮುಂದುವರಿಸ್ಕೊಳ್ಳಿ ಅಂತ ನಾನು ಇನ್ನೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾಕೆಂತ ಹೇಳಿದ್ರೆ ಸ್ಟಡೀಸ್ ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ನಾವು ಹಣ ಮಾಡೋದೇನು ಯಾವಾಗಲೂ ಇದ್ದೇ ಇರುತ್ತೆ, ಆದರೆ ಸ್ಟಡೀಸ್ ಜೊತೆಗೆ ಹಣ ಮಾಡೋದು ಕೂಡ ಒಳ್ಳೆಯದು. ಸೊ ಉದ್ಯೋಗ ಮಾಡ್ಕೊಳ್ಳೋದು ಅದೆಲ್ಲ ಸರಿ. ಈಗ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ. ಈಗ ಒಣ ಮೀನಿನ ಅದ್ರ ಜೊತೆಗೆ ಅಲಸಂಡೆ ಬೀಜದ್ದು ಗಸಿ ಶುರು ಮಾಡೋಣ. ಓಕೆ, ಡನ್. ಫಸ್ಟಿಗೆ ಇದನ್ನು ಫುಲ್ ಮಿಕ್ಸಿಗೆ ಹಾಕಬೇಕು. ಯಾವುದೆಲ್ಲ? ಇದು ಫುಲ್ ಮೆಣಸು. ಓಕೆ. ಸೊ ನಾನು ಅಂದ್ಕೊಂಡೆ ಇದನ್ನೇ ಅಲಸಂಡೆ ಬೀಜನ್ನೇ ಇದು ಮಿಕ್ಸಿಗೆ ಹಾಕ್ತೀರಿ ಅಂತ. ತಗೊಳ್ಳಿ. ಮೊದಲು ತೆಂಗಿನಕಾಯಿ, ತೆಂಗಿನ ತುರಿ, ಹಾಂ, ಮೆಣಸು, ಮೆಂತೆ ಎಲ್ಲ ಹುರ್ಕೊಂಡು ಮೊದಲೇ ಇಟ್ಟಿದ್ದೀರಾ? ಹಾಂ. ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ಳೋದು. ಹಾಂ. ಆಮೇಲೆ ಹುಳಿ. ಸೊ ಯಾವಾಗಲೂ ಮನೇಲಿ ಅಡುಗೆ ಮಾಡ್ತೀರಾ ಹೇಗೆ? ಕಡಿಮೆ. ಇದೀಗ ಯಾರು ಹೇಳ್ಕೊಟ್ಟಿದ್ದು? ಸ್ವಲ್ಪ ನೀರು, ಗಸಿ. ಯಾರು ಹೇಳ್ಕೊಟ್ಟಿದ್ದು ಅಂತ ಅಮ್ಮ ಹೇಳ್ಕೊಟ್ಟಿದ್ದು. ಹಬ್ಬ ಬಚಾವ್. ಸೊ ಮಾಡಿದ್ದೀರಿ ಮನೇಲಿ? ಹಾಂ. ನೀರು ಹಾಕ್ತೀನಿ. ಸ್ವಲ್ಪ ಸಾಕಾ? ಇನ್ನೂ ಸ್ವಲ್ಪ ಹಾಕ್ಲಾ? ಹಾಂ. ಸೊ ಫೈನ್ ಪೇಸ್ಟ್ ಅಲ್ವಾ ಅಕ್ಷತಾ? ಹಾಂ. ಸಾಕಾ? ಫೈನ್ ಪೇಸ್ಟ್ ಆಗೋದು ಬೇಡವಾ? ಆಗಬೇಕಾ ಹೇಗೆ? ಬೇಡ, ಬೇಕಾಗಿಲ್ಲ. ಇಷ್ಟು ಸಾಕಾ? ತರಿಯಾಗಿ ಸಾಕಿಷ್ಟ. ಓಕೆ. ಸೊ ನೀವು ಗ್ರೇವಿ ಹೇಳಿದ್ರಿ ಫುಲ್ ಗ್ರೈಂಡ್ ಮಾಡೋಣ ಅಂತ. ಓಕೆ, ಡನ್. ನೆಕ್ಸ್ಟ್ ಬಾಣಲೆ. ಬಾಣಲೆ ತಗೊಳ್ಳಿ.
ಗ್ಯಾಸ್ ಆನ್ ಮಾಡಲಾ? ಇಟ್ಕೊಳ್ಳಿ. ಎಸ್, ಡೈರೆಕ್ಟ್ ಅದನ್ನೇ ಹಾಕೊಳ್ಳೋದಾ? ನೀರು ಹಾಕ್ಬೇಕಾ ಹೇಗೆ? ಬೇಡವಾ? ಸೊ ಇದು ಹೇಗೆ ತುಂಬ ಥಿಕ್ ಗ್ರೇವಿನಾ? ನೀರು ಅಲಸಂಡೆ ಬೀಜ ಅದು ಬೇಯಿಸಿ ಉಪ್ಪೇನಾದರೂ ಹಾಕ್ಕೊಂಡಿದ್ದೀರಾ ಬೇಯಿಸುವಾಗ? ಬೇಯಿಸುವಾಗ ಸ್ವಲ್ಪ ಉಪ್ಪು. ಓ, ಅದರಲ್ಲಿ ನೀರಿರುತ್ತೆ, ಹಾಗಾಗಿ ಸ್ವಲ್ಪನೇ ನೀರು ಸಾಕಾಗುತ್ತೆ. ಈ ಮಳೆಗಾಲದಲ್ಲಿ ಹೆಚ್ಚಾಗಿ ಫ್ರೆಶ್ ಫಿಶ್ ಸಿಗಲ್ಲ. ಸೊ ಫಿಶ್ ಆ್ಯಸ್ ಇಟ್ ಈಸ್ ಅದು ಫ್ರೆಶ್ ಅಲ್ಲ ಆ್ಯಕ್ಚುಲಿ. ಅದು ಏನಿದ್ರು ಅದು ಸತ್ತ ಮೇಲೇ ನಮಗೆ ಸಿಗೋದು. ಬಟ್ ಸ್ಟಿಲ್ ನಾವು ಫ್ರೆಶ್ ಅಂತ ಹೇಳ್ತೀವಿ. ಅದನ್ನು ಹಸಿ ಮೀನು ಸಿಗಲ್ಲ, ಹಾಗಾಗಿ ಒಣ ಮೀನನ್ನು ಬಳಸ್ಕೊಳ್ತೀವಿ. ಒಣ ಮೀನು. ಈ ಒಣ ಮೀನನ್ನು ಏನಾದರೂ ಹುರ್ಕೊಂಡಿದ್ದೀರಾ ಅಥವಾ ಡೈರೆಕ್ಟ್ ಹಾಗೆ ತೊಳೆದು ಹಾಕೊಳ್ಳೋದು? ತೊಳೆದು ಸ್ವಲ್ಪ ಉಪ್ಪು. ಸೊ ಅದರಲ್ಲಿ ಏನು ಕುದಿ ಬರಬೇಕು. ಸೊ ನಿಮಗೆ ಈ ಥರ ಹಸಿ ಮೀನು ಇಷ್ಟ ಆಗುತ್ತಾ ಒಣ ಮೀನು? ನಿಮಗೆ ಹಸಿ ಮೀನು. ಮತ್ತೇನು ನಮಗೆ ಒಣ ಮೀನ್ದು ಹೇಳ್ಕೊಡ್ತಾ ಇದ್ದೀರಿ? ಸ್ಪೆಷಲ್ ಇರಲಿ ಅಂತನಾ? ಹಾಂ, ಹೆಚ್ಚಾಗಿ ಆ್ಯಕ್ಚುಲಿ ಒಣಮೀನು ಅಂದ ತಕ್ಷಣ ಎಲ್ಲರೂ ಕೂಡ ಬೇಡ, ಯಾವಾಗಾದ್ರೂ ಅಪರೂಪಕ್ಕೆ ಅದು ಚಟ್ನಿಗೆ ಎಟ್ಟಿಪುಡಿ ಚಟ್ನಿ ಅಂತ ಹೇಳ್ತೀವಿ ನಾ, ಅದರದ್ದು ಸಿಗಡಿ ಮೀನಿಂದು ಚಟ್ನಿ ಮಾಡ್ಕೊಳ್ತಾರೆ. ಆದರೆ ಗ್ರೇವಿಯಲ್ಲೂ ಇದು ಟೇಸ್ಟಿಯಾಗಿರುತ್ತೆ. ಸೊ ನಾವು ಈ ಕಡೆ ಕೋಸ್ಟಲ್ ಬೆಲ್ಟಲ್ಲಿ ಇರೋರ್ಗಂತೂ ಮೀನು ಪ್ರತಿನಿತ್ಯ ಬೇಕೇ ಬೇಕು. ಅದು ಹೀಗೇನೆ ಹಸಿ ಮೀನಾಗಿರಲಿ ಅಥವಾ ಒಣ ಮೀನಾಗಿರಲಿ, ಮೀನಂತೂ ಬೇಕು. ಹೌದು. ಸೊ ಈಗ ನೀವು ಹಾಕಿರುವಂಥ ಇದು ಡ್ರೈ ಫಿಶ್ ಹೆಸರು? ಡ್ರೈ ಫಿಶ್ ಮತ್ತು ಅಲಸಂಡೆ ಅಲ್ಲ, ಯಾವ ಫಿಶ್ ಇದು ಹಾಕಿದ್ದು? ಕೊಲತ್ತರು. ಬಂಗುಡೆ ಅದು ಕೂಡ ಬರುತ್ತೆ ಡ್ರೈ ಫಿಶ್, ಅದನ್ನು ಹಾಕೊಳ್ಬೋದು. ಇದಕ್ಕೆ ಹಾಕೊಳ್ಬೋದು, ಅದರ ಟೇಸ್ಟ್ ಇದ್ದು ಚೆನ್ನಾಗಿರುತ್ತೆ. ಕೊಲತ್ತರು ಮತ್ತು ಅಲಸಂಡೆ ಟೇಸ್ಟ್. ಆಗಲೇ ನಾನು ಹೇಳಿದೆಲ್ಲ ಕಡಲೆ ಬಲ್ಯಾರು ಅಂತ. ಸೊ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದೇ ಕಾಂಬಿನೇಷನ್ ಬಂದ್ರೇ ಅದು ಹೆಚ್ಚಾಗಿ ಮೊದಲೆಲ್ಲ ಮದುವೆ ಇದು ಯಾವುದೇ ಒಂದು ಔತಣಕೂಟಕ್ಕೆ ಎಲ್ಲ ಜಾಸ್ತಿ ಮಾಡ್ತಾ ಇದ್ರು. ಅದು ಬೇಕೇ ಬೇಕು. ಕಡಲೆ ಬಲ್ಯಾರು ಗಸಿ ಆಗಿರಲಿ, ಕಡಲೆ ಬಲ್ಯಾರು ಸುಕ್ಕ ಆಗಿರಲಿ ಮಾಡ್ತಾಯಿದ್ರು. ಸೊ ಈಗ ನೆಕ್ಸ್ಟ್ ಇನ್ನು ಬೇರೆ ಔತಣಕೂಟಗಳಲ್ಲಿ ಇದು ಕೂಡ ಶುರು ಆಗ್ಬೋದು. ಈಗ ಕುದಿ ಬಂದಿದೆ ಇನ್ನು. ಸೊ ಎಷ್ಟು ಓಕೆ ಆಫ್ ಮಾಡಲಾ? ಓಕೆ. ಸೊ ಇದು ಸ್ವಲ್ಪ ಡ್ರೈಯೇ ಗ್ರೇವಿ. ಇದು ತಗೊಳ್ಳಿ, ಇದರಲ್ಲಿ ಹಾಕಿ. ಅಲಸಂಡೆ ಬೀಜ ಮತ್ತು ಒಣ ಮೀನಿನ ಗಸಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲರೂ ಕೂಡ ಹೊಸ ಹೊಸ ವಿಭಿನ್ನ ರೀತಿಯಾದಂಥ, ಅಂದರೆ ಬೇರೆ ನಾರ್ತ್ ಇಂಡಿಯನ್ ಡಿಶಸ್ ಇದನ್ನು ಹೆಚ್ಚಾಗಿ ಮಾಡ್ತಾರೆ. ನಮ್ಮ ಬೇರಲ್ಲಿರುವಂಥದ್ದು ಅಡುಗೆಗಳನ್ನು ಮರಿತಾ ಇದ್ದಾರೆ. ಬಟ್ ನೀವು ಅದನ್ನು ಮತ್ತೊಮ್ಮೆ ಮರುಕಳಿಸಿ ನಮಗೆ ನೆನಪು ಮಾಡಿಸಿದಿರಿ. ಥ್ಯಾಂಕ್ ಯು. ಒಳ್ಳೆ ಅರೋಮ ಬರ್ತಾ ಇದೆ. ನಮ್ಮ ಊರಿದ್ದೇ ಒಂದು ಡಿಶ್. ಸೊ ಹಲಸಂಡೆ ಬೀಜ ಹಾಗೂ ಒಣ ಮೀನಿನ ಗಸಿ, ಕುಚ್ಚಲಕ್ಕಿ ಅನ್ನದ ಜೊತೆಗಂತೂ ಸಖತ್ತಾಗಿರುತ್ತೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಅಲಸಂಡೆ ಬೀಜ ಹಾಗೂ ಒಣ ಮೀನಿನ ಗಸಿ ತಯಾರಿಸುವ ವಿಧಾನ. ಮೊದಲು ತೆಂಗಿನ ತುರಿಗೆ ಒಣಮೆಣಸು, ಮೆಂತೆ, ಧನಿಯಾ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿಗೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಯಿಸಿದ ಅಲಸಂಡೆ ಬೀಜ, ಒಣಮೀನು, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಈಗ ಬಿಸಿ ಬಿಸಿ ಅಲಸಂಡೆ ಬೀಜ ಹಾಗೂ ಒಣಮೀನಿನ ಗಸಿ ಸವಿಯಲು ಬಲು ರುಚಿ. ಎಸ್, ಬಿಸಿ ಬಿಸಿಯಾದಂಥ ಡ್ರೈ ಫಿಶ್ ಹಾಗೂ ಅಲಸಂಡೆ ಬೀಜದ ಗಸಿ ಟೇಸ್ಟ್ ನೋಡ್ತೀನಿ. ಓಕೆ. ಟೇಸ್ಟ್ ಸೂಪರ್ಬ್ ಆಗಿದೆ.
ಬಟ್ ಗ್ರೇವಿ ಅಂದರೆ ಇನ್ನೂ ಸ್ವಲ್ಪ ತೆಳು ಇದ್ದರೆ ಇನ್ನೂ ಅನ್ನದ ಜೊತೆಗೆ ಕಲಿಸ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಡ್ರೈ ಆಗಿದೆ, ಪಲ್ಯ ಥರ ಬರುತ್ತೆ. ಬಟ್ ಟೇಸ್ಟ್ ಮಾತ್ರ ಸೂಪರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಎಸ್. ಸೊ ಮಧ್ಯಾಹ್ನದ ಊಟಕ್ಕಂತೂ ಒಳ್ಳೆ ಅಡುಗೆ ರೆಡಿಯಾಗಿದೆ. ಸೊ ಕುಚ್ಚಲಕ್ಕಿ, ಬಿಸಿ ಬಿಸಿ ಕುಚ್ಚಲಕ್ಕಿ ಅನ್ನದ ಜೊತೆಗೆ ಇದನ್ನು ಬೆರೆಸ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನಿಮಗೂ ಇಷ್ಟ ಆಯಿತು ಅನಿಸುತ್ತೆ. ಸೊ ನೆಕ್ಸ್ಟ್ ರೆಸಿಪಿ ಇಂಥದ್ದೇ ಏನಾದರೂ ನಮ್ಮ ಊರಿಂದೇ ರೆಸಿಪಿ ಹೇಳ್ಕೊಡ್ತಾರೆ ಯಾವುದು, ನಾನು ಕೂಡ ಕಾಯ್ತಾ ಇದ್ದೀನಿ. ಕಾಯ್ತಾ ಇರಿ, ಹೇಳ್ಕೊಡ್ತೀವಿ ಒಂದು ಸಣ್ಣ ವಿರಾಮದ ನಂತರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಬಿಸಿ ಬಿಸಿಯಾದಂಥ ನಮ್ಮ ಊರಿನ ಅಲಸಂಡೆ ಬೀಜ ಹಾಗೂ ಡ್ರೈ ಫಿಶ್ ಗ್ರೇವಿ ಆಯಿತು. ಈಗ ಯಾವುದು ಬನ್ನಿ ಕೇಳೋಣ. ಎಸ್, ಈಗ ಯಾವ ಅಡುಗೆ? ಪೊಟ್ಯಾಟೊ ಚಿಪ್ಸ್. ಪೊಟ್ಯಾಟೊ ಚಿಪ್ಸ ಪ್ಯಾಕೆಟ್ ಕಟ್ ಮಾಡಿ ಹಾಕಿ ರೆಡಿ ಆಯ್ತಲ್ಲ, ಇನ್ನೇನು? ಮನೆಯದ್ದು ರೆಸಿಪಿ. ಮನೆಯದೇ? ಸೊ ಮನೆಯದು ಮನೇಲಿ ತಯಾರಿಸುವಂಥದ್ದು. ಓಕೆ ಓಕೆ. ಸೊ ನಿಮ್ದು ಏನಾದರೂ ಡಿಫ್ರೆಂಟ್ ಇದೆಯಾ ಅದರಲ್ಲಿ? ಡಿಫ್ರೆಂಟ್ ಏನಿದೆ ಇದೆ, ನೋಡೋಣ. ಓಕೆ, ನೋಡೋಣ ಹೇಗಿದೆ. ಸರಿ, ವಿಲ್ ಟ್ರೈ. ಸೊ ಶುರು ಮಾಡೋಣ. ಓಕೆ. ಫಸ್ಟ್ ಪ್ಲೇಟ್ ಪ್ಲೇಟ್ ಬೇಕು. ಓಕೆ, ಪ್ಲೇಟ್ ಮೊದಲು ಮೆಣಸಿನ ಹುಡಿ. ಸ್ಪೂನಾ? ಸೊ ಮನೇಲಿ ಯಾರೆಲ್ಲ? ತಾಯಿ, ನಾನು, ಅಣ್ಣ, ತಂಗಿ. ಇದೆಲ್ಲ ಯಾವಾಗ ಆಗೋದು ಗೊತ್ತಾ? ಅಮ್ಮ ಹೊರಗಡೆ ಹೋಗಿದ್ದಾರೆ ಅಂದರೆ ಅಣ್ಣ ಮತ್ತು ತಂಗಿ ನೀವು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಈ ಕರಾಮಾತ್ ಮಾಡ್ತಾ ಇರ್ತೀರಿ ಅಲ್ವಾ? ಈಗ ಗೊತ್ತಾಯ್ತು. ಗೊತ್ತಾಯ್ತು ಮಾಡಿ. ಸ್ವಲ್ಪ ಉಪ್ಪು. ಓಕೆ. ನೀರು. ಓಕೆ. ಮಿಕ್ಸ್ ಮಾಡಬೇಕು. ಸೊ ಅಮ್ಮ ಬರೀ ಸಾರೇನಾದರೂ ಮಾಡೋಗಿದ್ದಾರೆ ಅಂದರೆ ಈ ಥರ ಎಲ್ಲ ಮಾಡ್ತೀರಾ ಅಲ್ವಾ? ಗೊತ್ತಾಯ್ತು. ಈಗ ಅಮ್ಮನಿಗೂ ಕೂಡ ಗೊತ್ತಾಗುತ್ತೆ, ಆಲೂಗಡ್ಡೆ ಇಟ್ಟಿದೆ ಖಾಲಿ ಆಯಿತು, ಈ ಥರನೇ ಮಾಡಿದ್ದಾರೆ ಇವರು. ಹೆಚ್ಚಾಗಿ ಸಾರು ಮಾಡುವಾಗ ಯೂಸ್ ಮಾಡ್ತೇವೆ ಮನೆಯಲ್ಲಿ. ಮಾಡ್ತೀರಿ ಈ ಥರ? ಅಮ್ಮನಿಗೂ ಮಾಡಿಕೊಟ್ಟಿದ್ದೀರಾ? ಮಾಡಿಕೊಟ್ಟಿದ್ದೇವೆ. ಸೊ ನೀವು ಅಣ್ಣ, ನೀವು, ತಂಗಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಹೆಚ್ಚಾಗಿ ಮಾಡುವಂಥದ್ದು ಏನು? ಯಾವ ಡಿಶಸ್ ಏನಾದರೂ ಒಟ್ಟಿಗೆ ಸೇರ್ಕೊಂಡು ಮಾಡ್ತೀರಾ ಅಥವಾ ಅಣ್ಣ ಕೂತ್ಕೊಂಡು ಮಾಡಿಕೊಡಿ ನಾನು ತಿಂತೀನಿ ಅಂತ ಏನಾದರೂ ಹೇಳ್ತಾರೆ? ಇಲ್ಲ, ಅಣ್ಣ ಅಂದರೆ ನಮ್ಮ ಜೊತೆ ಮಾಡಲಿಕ್ಕೆ ಬರೋದಿಲ್ಲ. ಅಣ್ಣ ಸಪ್ರೇಟ್ ಆಗಿ ಅವರೇ ಮಾಡ್ತಾರೆ, ನಮ್ಮನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗೆ ಕಷ್ಟ ಬೇಡ. ಆಮೇಲೆ ಯಾರ ಮೇಲೆ ಸುಮ್ಮನೆ ಬ್ಲೇಮ್ ಹೋದ್ರೆ ಪಾಪ ಅಲ್ವಾ? ಸೊ ನೀವೆಲ್ಲ ಮಾಡಿ, ನೀವಿಬ್ಬರಿದ್ದೀರಿ, ಅವ್ರದ್ದು ಟೀಮ್ ಒಂದೇ ಆಯಿತು, ನೀವಿಬ್ರು ತೆಗೆದು ಅವ್ರ ಮೇಲೆ ಬ್ಲೇಮ್ ಹಾಕಿದ್ರೆ ಕಷ್ಟ ಆಗುತ್ತಲ್ವಾ? ಅದಕ್ಕೆ ಪೊಟ್ಯಾಟೊ. ಸೊ ಇದು ಇಮಿಡಿಯೇಟ್ ಡೀಪ್ ಫ್ರೈಯಾ? ಇಮಿಡಿಯೇಟ್ ಡೀಪ್ ಫ್ರೈ. ಆಯಿಲ್ ಇಡ್ಲಾ? ಓಕೆ. ಯಾಕೆಂದರೆ ಚಿಪ್ಸ್ ಅಂದರೆ ಡೀಪ್ ಫ್ರೈಯೇ ಆಬ್ವಿಯಸ್ಲಿ. ಅಕ್ಷತಾ, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ಇದರಲ್ಲಿ ಇದೆ ಅಲ್ವಾ ವಿಟಮಿನ್ ಎ, ಡಿ, ಇ ಎನ್ರಿಚ್ಡ್ ಆಯಿಲ್ ಇದು. ಸೊ ಎಷ್ಟೇ ಡೀಪ್ ಫ್ರೈಡ್ ಐಟಮ್ ತಿನ್ನಿ ಆರಾಮ್ಸೆ ಸೇವಿಸ್ಕೊಳ್ಬೋದು. ಆ್ಯಂಡ್ ಯಾವುದೇ ಏಜ್ನವರು ಕೂಡ ಈಸಿಲಿ ಇದನ್ನು ಸೇವಿಸ್ಬೋದು, ಇದರಲ್ಲಿ ತಯಾರಿಸಿದಂಥ ಡಿಶಸ್. ಸೊ ಯಾಕೆ ಅಂತ ಹೇಳಿದರೆ ಕೊಲೆಸ್ಟ್ರಾಲ್ ಫ್ರೀ ಆಗಿದೆ, ಹಾಗಾಗಿ. ಎಸ್, ಓಕೆ. ಸೊ ಮ್ಯಾರಿನೇಟ್ ಮಾಡಿ ತುಂಬ ಹೊತ್ತಿಲ್ಲ, ಆವಾಗಲೇ ಬೆರೆಸ್ಕೊಂಡು ಹಾಕ್ಕೊಳ್ಳೋದು. ಇದನ್ನ ಖಾಲಿ ಪೆಪ್ಪರು, ಸಾಲ್ಟ್ ಹಾಕಿ ಸಹ ಟೇಸ್ಟ್ ಮಾಡ್ಬೋದು.
ಸೊ ಜಸ್ಟ್ ಹಾಗೆ ಪೊಟ್ಯಾಟೊ ಫ್ರೈ ಮಾಡಿಕೊಂಡು. ಈ ನಾವು ಪ್ಯಾಕೆಟಲ್ಲಿ ತರುವಂಥದ್ದಕ್ಕೆ ಇದನ್ನೇ ಖಾಲಿ ಹಾಗೆ ಫ್ರೈ ಮಾಡಿ ಅದರ ಮೇಲೆ ಸಾಲ್ಟ್ ಇದು ಮತ್ತೆ ಚಿಲ್ಲಿ ಪೌಡರ್ ಹಾಕಿರ್ತಾರೆ, ಅದು ಡಸ್ಟಿ ಅನಿಸುತ್ತೆ. ಸೊ ಈ ರೀತಿಯಾಗಿ ಮಾಡಿಕೊಂಡ್ರೆ ಅದು ಅದಕ್ಕೆ ಸ್ಟಿಕ್ ಆಗಿರುತ್ತಲ್ವಾ. ಫ್ರೆಂಡ್ಸ್ನೆಲ್ಲ ಮನೆಗೆ ಕರೆದು ಈ ಥರ ಡಿಫ್ರೆಂಟ್ ರೆಸಿಪಿ ಮಾಡಿ ಇಂಪ್ರೆಸ್ ಎಲ್ಲ ಮಾಡ್ತೀರಾ ಹೇಗೆ? ಕಡಿಮೆ ಇಲ್ಲ, ಫಂಕ್ಷನ್ ಇದ್ರೆ ಮಾಡ್ತೀರಾ? ಅಮ್ಮನ ಜೊತೆ ಅಮ್ಮನಿಗೆ ಹೆಲ್ಪ್ ಮಾಡಿಕೊಂಡು. ಸೊ ನೀವು ಇಬ್ಬರು ಹೆಣ್ಮಕ್ಳು, ಒಂದು ಗಂಡು. ಸೊ ಮನೆಯಲ್ಲಿ ಯಾರ್ದು ಡಾಮಿನೇಷನ್ ಜಾಸ್ತಿ ಇರುತ್ತೆ, ನಿಮ್ದ ಅಣ್ಣಂದ? ಅಣ್ಣಂದು. ಸುಳ್ಳು ಇಬ್ಬರಿದ್ದೀರಿ ನೀವು. ಪಾಪ ಬಡಪ ಈಗ ಇಲ್ಲ ಅಂತೇಳಿ ಎಲ್ಲ ಹೇಳ್ತಾ ಇದ್ದೀರಿ ಅಣ್ಣಂದು ಅಂತ. ಅಣ್ಣಂದೇ ಜಾಸ್ತಿ ಇರುತ್ತಾ? ಮನೆಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಯಾರ್ದು ಜಾಸ್ತಿ ಅಂತ. ಸೊ ನಾನು ನಿಮ್ಮ ಅಣ್ಣನ ಸೈಡ್ ವಯಸ್ಸಿ ಹೇಳ್ತಾ ಇದ್ದೀನಿ. ತಕೊಳ್ಳೋಣ? ಓಕೆ. ಸೊ ಇದನ್ನೇ ಡೀಪ್ ಫ್ರೈ ಇನ್ನೂ ಮಾಡ್ಕೊಳ್ಬೋದು, ಇಲ್ದಿದ್ರೆ ಶಾಲೋ ಫ್ರೈನು ತುಂಬ ಚೆನ್ನಾಗಿ ಬರ್ಬೋದಲ್ವಾ ಇದು? ಹೌದು. ಸೊ ಶಾಲೋ ಫ್ರೈ ಮಾಡಿಕೊಂಡ್ರೆ ತಗೊಳ್ಳಿ. ಪೊಟ್ಯಾಟೊ ಚಿಪ್ಸ್ ರೆಡಿ. ನೀವು ಟೇಸ್ಟ್ ನೋಡಿ. ಪೊಟ್ಯಾಟೊ ಚಿಪ್ಸ್ ನನಗಿಷ್ಟ, ಆದರೆ ನೀವು ಒಮ್ಮೆ ಟೇಸ್ಟ್ ನೋಡಿ. ಓ ಹಾಗೆ. ಸೊ ನಿಮ್ಗಿಷ್ಟ, ಏನೋ ಕಷ್ಟದಲ್ಲಿ ಕೊಡ್ತಾ ಇದ್ದೀರಿ ಈಗ. ಬೇಡ ತಗೊಳ್ಳಿ. ಪೊಟ್ಯಾಟೊ ಚಿಪ್ಸ್ ಬಿಸಿಯಾಗಿದೆ. ಸೊ ಖಾರ ಎಲ್ಲ ಹೀರ್ಕೊಂಡಿದೆ ಚೆನ್ನಾಗಿ. ಇನ್ನೂ ಸಹ ಇದನ್ನು ಕ್ರಿಸ್ಪಿ ಮಾಡಬೇಕಂದ್ರೆ ಸ್ವಲ್ಪ ಕಾರ್ನ್ಫ್ಲವರ್ ಎಲ್ಲ ಉದುರಿಸಿ ಅದನ್ನು ಫ್ರೈ ಮಾಡಿದ್ರೆ ಕ್ರಿಸ್ಪಾಗಿ ಬರುತ್ತೆ. ವೆರಿ ನೈಸ್, ಥ್ಯಾಂಕ್ ಯು. ವೆಲ್ಕಮ್. ಸೊ ಮನೆಯಲ್ಲೇ ಖಾರ ಚಿಪ್ಸ್ ಬೇಕು, ಇಮಿಡಿಯೇಟ್ ಬೇಕು. ಸೊ ಟಿ ವಿ ನೋಡ್ತಾ ಇದ್ದೀವಿ, ಮಳೆ ಬರ್ತಾ ಇದೆ ಅಥವಾ ಚಳಿ ಆಗ್ತಾ ಇದೆ, ಸೊ ಏನಾದರೂ ತಿಂತಾ ಇದ್ದರೆ ಖುಷಿ ಅನಿಸುತ್ತೆ ಅಲ್ವಾ? ಸೊ ಪೊಟ್ಯಾಟೊ ಚಿಪ್ಸ್ ಎಲ್ರಿಗೂ ಇಷ್ಟ. ಸೊ ಸುಮ್ಮನೆ ಹೊರಗಡೆಯಿಂದ ಹೋಗಿ ತಂದು ಪ್ಯಾಕೆಟ್ ಕಟ್ ಮಾಡಿ ಅದು ಈಸಿ ಆಗುತ್ತೆ, ಬಟ್ ಮನೆಯಲ್ಲೇ ಮಾಡಿದರೆ ಅದರ ಟೇಸ್ಟೇ ಬೇರೆ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಪೊಟ್ಯಾಟೊ ಚಿಪ್ಸ್ ತಯಾರಿಸೋ ವಿಧಾನ: ಸ್ವಲ್ಪ ಮೆಣಸಿನ ಪುಡಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಹಾಕಿ ಗಟ್ಟಿಯಾಗಿ ಕಲಸಿ. ನಂತರ ತೆಳುವಾಗಿ ತುಂಡು ಮಾಡಿದ ಆಲೂಗಡ್ಡೆಯನ್ನು ಕಲಸಿ, ಆನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿ ಪೊಟ್ಯಾಟೊ ಚಿಪ್ಸ್ ರೆಡಿ. ಎಸ್ ಅಕ್ಷತಾ, ಸೂಪರ್ಬ್ ರೆಸಿಪಿ. ಅದರಲ್ಲೂ ಕೂಡ ಒಂದಂತೂ ಟ್ರೆಡಿಷ್ನಲ್ ಅಡುಗೆ. ಸೊ ಅದಂತೂ ತುಂಬ ಚೆನ್ನಾಗಿತ್ತು. ಹಲಸಂಡೆ ಬೀಜ ಹಾಗೂ ಡ್ರೈ ಫಿಶ್ದು ಗ್ರೇವಿ, ವೆರಿ ನೈಸ್. ಮಧ್ಯಾಹ್ನ ಬಿಸಿ ಬಿಸಿ ಅನ್ನದ ಜೊತೆಗೆ, ಅದರಲ್ಲೂ ಕೂಡ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಇದೆ ಕುಚ್ಚಲಕ್ಕಿ, ಅದ್ರ ಜೊತೆಗೆ ಬೇಯಿಸ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಸೊ ಪಕ್ಕದಲ್ಲಿ ಈ ಥರ ಒಂದೊಂದು ಚಿಪ್ಸ್ ಇದ್ರೂ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಏನಾದರೂ ಫ್ರೈ ಬೇಕೇ ಬೇಕು, ಅದನ್ನು ತಿಂತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿತ್ತು, ಒಳ್ಳೆ ಪ್ರಯತ್ನ. ಸೊ ಒಳ್ಳೆ ಇದು ನಮ್ಮ ಟ್ರೆಡಿಷ್ನಲ್ ಅಡುಗೆಯನ್ನು ಮತ್ತಷ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಒಳ್ಳೆ ಕೈ ರುಚಿ ಇದೆ. ಖಂಡಿತವಾಗ್ಲೂ ಅದನ್ನು ಟ್ರೈ ಮಾಡ್ತಾ ಹೋಗಿ. ಒಳ್ಳೆ ಅಡುಗೆ ಹೇಳ್ಕೊಟ್ಟಿದ್ರಿ. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಗಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಹಿಂದಿನ ಕಾಲದ ಅದೆಷ್ಟೋ ಅಡುಗೆಗಳು ನಾವು ಹಾಗೆ ಮರಿತಾ ಇದ್ದೀವಿ. ಸೊ ಹಾಗೆಯೇ ಡ್ರೈ ಫಿಶ್ ಇದು ಕೂಡ. ಸೊ ಇಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ಡ್ರೈ ಫಿಶ್ ಅಂದರೆ ಎಲ್ರಿಗೂ ಇಷ್ಟ. ಅದು ಹಸಿ ಮೀನಾಗಿರಲಿ ಅಥವಾ ಡ್ರೈ ಫಿಶ್ ಆಗಿರಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಡ್ರೈ ಫಿಶ್ ರೆಸಿಪಿ ಸಖತ್ತಾಗಿತ್ತು, ಖಂಡಿತವಾಗ್ಲೂ ಅದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು
ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.